ದೇಶದ ಕಾನೂನು ಮಹಿಳೆಯರ ಪರವಾಗಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರಗೈದು ಕೊಲೆ ಮಾಡುವ ಕಿರಾತಕರನ್ನ ಕಂಡಲ್ಲಿ ಗುಂಡಿಕ್ಕಿ ಸಾಯಿಸಬೇಕು. ಅಂತವರಿಗೆ ಬದುಕುವ ಯಾವುದೇ ಹಕ್ಕಿಲ್ಲ ಎಂದು ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯಿ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಜ್ಞಾವಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20 ದಿನದ ಹಿಂದೆ 2 ವರ್ಷದ ಹೆಣ್ಣು ಮಗುವನ್ನ ಅತ್ಯಾಚಾರ ಮಾಡಿ ಕೊಲೆಗೈಯುವ ಯತ್ನವನ್ನ ನಡೆಸಲಾಗಿತ್ತು. ಆಗ ನಾವ್ಯಾರೂ ಪ್ರತಿಭಟಿಸಿಲ್ಲ. ಇದೀಗ 2ನೇ ಮುಗ್ಧ ಮಗು ಅತ್ಯಾಚಾರಿಗಳಿಗೆ ಬಲಿಯಾಗಿದೆ. ನಾವು ಧ್ವನಿ ಎತ್ತದಿದ್ರೆ ಇನ್ನಷ್ಟು ಹೆಣ್ಣು ಮಕ್ಕಳು ಬಲಿಯಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಉಳಾಯಿಬೆಟ್ಟುವಿನ ಪರಾರಿಯಲ್ಲಿ 8 ವರ್ಷದ ಬಾಲಕಿಯನ್ನ ಅತ್ಯಾಚಾರ ನಡೆಸಿ ಕೊಲೆಗೈದವರನ್ನ ಬಂಧಿಸಿದ ಪೊಲೀಸ್ ಕಮಿಷನರ್ ಹಾಗೂ ತಂಡವನ್ನ ಅಭಿನಂದಿಸುತ್ತೇನೆ. ಕೇವಲ ಆರೋಪಿಗಳನ್ನ ಬಂಧಿಸಿದ್ರೆ ಸಾಲದು. ಆರೋಪಿಗಳಿಗೆ ನ್ಯಾಯಾಲಯ ಶೀಘ್ರ ಹಾಗೂ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು. ಇದಕ್ಕಾಗಿ ಜನಜಾಗೃತಿ ಹೋರಾಟದ ಅಗತ್ಯವಿದೆ ಎಂದು ಪ್ರತಿಭಾ ಕುಳಾಯಿ ಅಭಿಪ್ರಾಯಿಸಿದ್ರು. ಅಸ್ಸಾಮಿದ ಮಗು 8 ವರ್ಷದ್ದು ದಾರುಣವಾಗಿ ರೇಪ್ ಮಾಡಿ, ಅದು 4 ಜನ ಲಿಟರಲಿ ರೇಪ್ ಮಾಡಿ ಹತ್ಯೆ ಮಾಡಿದ್ದಾರೆ. ಇದನ್ನು ನಾವೆಲ್ಲ ಖಂಡಿಸಬೇಕು. ಯಾಕೆಂದರೆ ನಾವು ಪ್ರಜ್ಞಾವಂತರು ಅಂತ ಹೇಳ್ತೇವೆ ದಕ್ಷಿಣ ಕನ್ನಡದವರು. ಕಮಿಷನರ್ ಅವರಿಗೆ, ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಅವರ ತಂಡದವರಿಗೆ ನಾನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಯಾಕೆಂದ್ರೆ ನಮ್ಮ ಇಂಡಿಯನ್ ಲಾ ಏನಿದೆ ಹೆಣ್ಣು ಮಕ್ಕಳಿಗೆ ಪರವಾಗಿಲ್ಲ. ಅದು ಇಂಥ ಕೃತ್ಯಗಳು ಆದಾಗ ಇಮಿಡಿಯೇಟ್ ಆಕ್ಷನ್ ಆಗಬೇಕು. ಇಮಿಡಿಯೇಟ್ ಆಕ್ಷನ್ ಆದಾಗ ಆಟೋಮ್ಯಾಟಿಕ್ ಆಗಿ ಇಂಥ ಕೃತ್ಯಗಳು ಕಡಿಮೆ ಆಗ್ತವೆ. ಸೊ ಇವರನ್ನು ಶೂಟ್ ಅಟ್ ಸೈಟ್ ಮಾಡಬೇಕು. ಇವರಿಗೆ ಜೀವಿಸುವ ಯಾವ ಅಧಿಕಾರ ಇಲ್ಲ. ಒಂದಷ್ಟು ಸಣ್ಣ ಮಗುವಿಗೆ ಇವರು ಈ ರೀತಿ ಮಾಡ್ತಾರೆ ಅಂತಂದರೆ ನಾವು ಆಲೋಚನೆ ಮಾಡಬೇಕು ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ. ಈ ಪದೇ ಪದೇ ಆಗುವಂಥ ಕ್ರೈಮ್ ಏನಿದೆ ಇದು ಎಲ್ಲ ಹೊರ ರಾಜ್ಯದಿಂದ ಬಂದವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಇವರ ಮೇಲೆ ಅಕೌಂಟಬಿಲಿಟಿ ಇಲ್ಲ. ಇವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಅವರ ಒಟ್ಟಿಗೆ ಇರುವ ಮಕ್ಕಳನ್ನ ರೇಪ್ ಮಾಡ್ತಾ ಇದ್ದಾರೆ. ನಾಳೆ ನಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬರ್ಬೋದು. ಮಕ್ಕಳು ಎಲ್ಲರೂ ಒಂದೇ. ಫಸ್ಟ್ ಆಫ್ ಆಲ್ ಇಂಥವರಿಗೆ ನಾವು ಅವಕಾಶಗಳನ್ನು ಕೊಡಬಾರ್ದು. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಇದರ ಎಗೇನ್ಸ್ಟ್ ಹೋರಾಟ ಮಾಡಬೇಕು. ಈಗ ಅವರನ್ನು ಹಿಡಿದಿದ್ದಾರೆ, ಯಾರು ವಕೀಲರು ಈ ಕೇಸನ್ನು ತಗೊಳ್ಬಾರ್ದು. ಫಸ್ಟ್ ಆಫ್ ಆಲ್ ಇಂಥವರಿಗೆ ಯಾವ ರೀತಿಯ ರಕ್ಷಣೆ ಕೊಡಬಾರ್ದು.